ಗಡಿ ಪ್ರದೇಶವಾದ ಕುಂಜತೂರಿನ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಪೋಷಕರಿಗೆ ಪಾಲಕರಲ್ಲಿ ವಿಶ್ವಾಸ, ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವ ಮೂಲಕ ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡಲು ನಡೆಸಬೇಕಾದ ಪೂರ್ವ ತಯಾರಿಗಳ ಬಗ್ಗೆ ವಿಶೇಷ ತರಗತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಕೇರಳ ಡೈಲಾಗ್ ಸೆಂಟರ್ನ ಕಾರ್ಯದರ್ಶಿ ಜಿಕೆ ಎಡತನಾಟುಗಾರರವರು ಪೋಷಕರಿಗೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ, ಅವರು ಎದುರಿಸುತ್ತಿರುವ ಅಡಚಣೆಗಳು ಮತ್ತು ಅವುಗಳನ್ನು ಹೇಗೆ ನಿಭಾಯಿಸುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕೆಐ ಅಬ್ದುಲ್ಲಾ ಲತೀಫ್ ವಿದ್ಯಾರ್ಥಿಗಳಿಗೆ ತರಗತಿ ನಡೆಸಿದರು. ವೇದಿಕೆಯಲ್ಲಿ ಶಾಲಾ ಚೇರ್ಮನ್ ಅಬ್ದುಲ್ ರಹಮಾನ್ ಅರಿಮಲ ಜಿಕೆ ಎಡತನಾಟುಗಾರರವರಿಗೆ ಸ್ಮರಣಿಕೆ ನೀಡಿ ಗೌರವಿಸಿದರು. ಅದೇ ರೀತಿ ಆಗಮಿಸಿದ ಅತಿಥಿಗಳು ಚೇರ್ಮನ್ ರವರ ಸೇವೆಗೆ ಕೊಡುಗೆಯನ್ನು ನೀಡಿ ಗೌರವಿಸಿದರು. ಈ ಸಂದರ್ಭ ಶಾಲಾ ಚೇರ್ಮನ್ ಅಬ್ದುಲ್ ರಹಮಾನ್ ಅರಿಮಲ, ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್, ಅಬುಬಾಕರ್ ವಯನಾಡ್ ಹಾಗೂ ಸೈದು ಉಮ್ಮರ್ ಉಪಸ್ಥಿತರಿದ್ದರು. ಶಾಲಾ ಅಧ್ಯಾಪಕ ಮೊಹಮ್ಮದ್ ಬಿನ್ ನೌಫ್ ಸ್ವಾಗತಿಸಿ, ಕೋಆರ್ಡಿನೇಟರ್ ಜುನೈದ್ ವಂದಿಸಿದರು. മനുഷ്യനെ വഴിതെറ്റിക്കുന്ന വ്യത്യസ്തമായ ഘടകങ്ങൾ അങ്ങനെ വരുമ്പോഴാണ് ഈ ജീവിതത്തിൽ ചിലപ്പോൾ നമ്മൾ പരാജയപ്പെട്ടു പോകും. അപ്പോൾ സാധാരണ പറയാറുള്ള ഒരു ഉദാഹരണമുണ്ട്. ലോകപ്രശസ്തനായ ഒരു സംസാരം തുടങ്ങുന്നതിന് മുമ്പ് ക്ലബിയറിയിലെ